ನಾನಿವತ್ತು ಬಟಾಟೆ, ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಒಂದು ಕಟ್ಲೆಟ್ ತರ ಮಾಡ್ತೇನೆ. ಈಗ ಫಸ್ಟಿಗೆ ನಾನು ಬಟಾಟೆಯನ್ನು ಬೇಯಿಸ್ಲಿಕ್ಕೆ ಹಾಕ್ತೇನೆ. ಬಟಾಟೆ ಬೇಯಿಸ್ಲಿಕ್ಕೆ ಇಡ್ತೇನೆ. ಬಟಾಣಿ, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡ್ತೇನೆ. ಈಗ ಮಿಕ್ಸಿ, ನೀರು ಹಾಕ್ಲಿಕ್ಕಿಲ್ಲ, ತರಿಯಾಗಿ ರುಬ್ಬೇಕಿದು. ಕಾವಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತೇನೆ, ಸ್ವಲ್ಪ ಜೀರಿಗೆ ಹಾಕ್ತೇನೆ, ಈಗ ಇದು ಸ್ವಲ್ಪ ಹುರ್ಕೊಳ್ತೇನೆ. ನೀರಿನ ಪೈಸೆ ಹೋಯ್ತಿದ್ರದ್ದು ಆಫ್ ಮಾಡ್ತೇನೆ ನಾನು ಗ್ಯಾಸ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಸ್ವಲ್ಪ ಗರಂ ಮಸಾಲೆ ಹುಡಿ ಹಾಕ್ತೇನೆ. ಬಟಾಟೆ ಹಾಕ್ತೇನೆ ಇದಕ್ಕೆ. ಬ್ರೆಡ್ ಕ್ರಮ್ಸ್ ಹಾಕಿದ್ದೇನೆ ಇದಕ್ಕೆ. ಈ ಹಟ್ಟಿ ಹಿಟ್ಟಿನಲ್ಲಿ ಹೊರಳಿಸ್ತೇನೆ ಇದು.
ಮತ್ತೆ ಬಟಾಟೆ ಹಾಕಿ ಟಿಕ್ಕಿ ಮಾಡಿದ್ದೇನೆ. ನೀವು ಸಹ ಟ್ರೈ ಮಾಡಿ ಮತ್ತು ಹೇಗೆ ಆಯಿತು ಅಂತ ಕಮೆಂಟ್ ಮಾಡಬೇಕು. ಲೈಕ್ ಹಾಕಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.